ಕೊರೋನಾ ಮಹಾಮಾರಿಯಿಂದಾಗಿ ಇಡೀ ದೇಶವೇ ಲಾಕ್ಡೌನ್ ಘೋಷಣೆ ಮಾಡಲಾಗಿದೆ. ಹಾಗಾಗಿ ಬಡ ವರ್ಗದವರು ತುಂಬಾ ತೊಂದರೆಗೆ ಒಳಗಾಗಿದ್ದಾರೆ. ಬಜ್ಪೆಯಲ್ಲಿ ವಲಸಾ ಕಾರ್ಮಿಕರಿಗೆ ಶಾಹುಲ್ ಹಮೀದ್ ಅವರು ಆಹಾರ ತಯಾರಿಸಿ ಹಸಿದವರಿಗೆ ಅನ್ನದಾತರಾಗಿದ್ದಾರೆ. ಕೊರೋನಾ ವೈರಸ್ ಅತ್ಯಂತ ವೇಗವಾಗಿ ವಿಶ್ವದಾದ್ಯಂತ ಹರಡುತ್ತಿರುವುದರಿಂದ ಮತ್ತು ಭಾರತದಲ್ಲೂ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವುದರಿಂದ ಲಾಕ್ಡೌನ್ ಅನಿವಾರ್ಯ. ಆದರೆ ವಲಸಾ ಕಾರ್ಮಿಕರು ಪಡುತ್ತಿರುವ ಪಾಡು ಅಷ್ಟಿಷ್ಟಲ್ಲ. ಕೆಲಸವಿಲ್ಲದೆ, ಕೈಯಲ್ಲಿ ಹಣವೂ ಇಲ್ಲದೆ ಊರಿಗೆ ಹೋಗುವ ಎಂದರೆ ಬಸ್ ಸಂಚಾರವೂ ಇಲ್ಲದೆ ಅವರು ತೊಂದರೆಗೆ ಒಳಗಾಗಿದ್ದಾರೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಜ್ಪೆ ಪ್ರದೇಶದ ವಲಸೆ ಕಾರ್ಮಿಕರಿಗೆ ಮತ್ತು ಅಲ್ಲಿನ ಬಡವರಿಗೆ ಆಪತ್ಬಾಂಧವರಾಗಿ ಬಂದವರು ಶಾಹುಲ್ ಹಮೀದ್ ಬಜ್ಪೆಯವರು. ಶಾಹುಲ್ ಹಮೀದ್ ಅವರು ತನ್ನ ಸ್ವಂತ ಖರ್ಚಿನಲ್ಲಿ ತನ್ನ ತಮ್ಮ ಆರೀಫ್ ಬಜ್ಪೆ, ರಿಯಾಜ್ ಹರೇಕಳ, ಮಾಜ್ ಮಶಾಲ್, ಫಾಜಿಲ್, ಸಿನಾನ್ ಮುಂತಾದ ಸಮಾಜ ಸೇವಕರುಗಳನ್ನೊಳಗೊಂಡ ಒಂದು ತಂಡವನ್ನ ಕಟ್ಟಿಕೊಂಡು ಪರಿಸರದ ವಲಸೆ ಕಾರ್ಮಿಕರಿಗೆ ಪ್ರತಿನಿತ್ಯ ಊಟದ ವ್ಯವಸ್ಥೆಯನ್ನ ಮಾಡಿ ತಾವೇ ಬಡಿಸುತ್ತಾ ಸಾವಿರಾರು ಜನರ ಹಸಿವನ್ನ ನೀಗಿಸಿದ್ದಾರೆ.